ನಾನು ಒಂದು 11 ವರ್ಷ ಕೆಲಸ ಮಾಡಿದ್ದೇನೆ. ಆ, ಅಮೆರಿಕನ್ ಆರ್ಮಿ ವೆಹಿಕಲ್ ಮೇಂಟೆನೆನ್ಸ್ ಆಗಿ ಮೆಕ್ಯಾನಿಕ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಅದ ನಂತರ ಸೀನಿಯರ್ ಮೆಕ್ಯಾನಿಕ್ ಆಗಿ, ನಂತರ ವರ್ಕ್ಶಾಪ್ ಸೂಪರ್ವೈಸರ್ ಆದೆ. ನಂತರ ಅಫ್ಘಾನ್ ಆರ್ಮಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಘಾನ್ ಮೇಂಟೆನೆನ್ಸ್ ಬಗ್ಗೆ, ವೆಹಿಕಲ್ ಮೇಂಟೆನೆನ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ದೆ ಕಾಬೂಲಲ್ಲಿ. ಅದೇ ನಾವು ಹೆಚ್ಚಾಗಿ ಬೇಸ್ ಒಳಗಡೆ, ಅಮೆರಿಕನ್ ಆರ್ಮಿ ಬೇಸ್ ಒಳಗಡೆ ಕೆಲಸ ಮಾಡ್ತಿದ್ವಿ. ಅದರಿಂದ ನಮಗೆ ಅಂಥದ್ದೇನು ಎಫೆಕ್ಟ್ ಬರಲಿಲ್ಲ. ಹೊರಗಡೆ ನಡೀತಾ ಇರ್ತದೆ ಎಲ್ಲರಿಗೂ. ಬೇಸ್ ಒಳಗಡೆ ಸೇಫ್ಟಿಯಾಗಿದ್ದೇವೆ ಎಲ್ಲರೂ. ಬೇಸ್ ಒಳಗಡೆ ಯಾರಿದ್ದಾರೆ ಅಮೆರಿಕನ್ ಆರ್ಮಿ ಯಾರನ್ನು ಬಿಡಲಿಲ್ಲ, ಎಲ್ಲರನ್ನೂ ಕರೆಕ್ಟ್ ಮನೆ ಕಳಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು 8 ತಿಂಗಳ ಮುಂಚೆ ಬಂದಿದ್ದೇವೆ. ಅಂದರೆ ನಮಗೊಂದು 2 ವರ್ಷ ಮುಂಚೆ ಎಲ್ರಿಗೂ ಗೊತ್ತಿತ್ತು ಅಮೆರಿಕ ಇಲ್ಲಿಂದ ಹೋಗ್ತದೆ, ಒಂದು ಏನಾಗ್ಬೋದು ಅಂತ ಎಲ್ರಿಗೂ ಇದ್ದಿತ್ತು. ಎಕ್ಸ್ಪೆಕ್ಟೆಡ್ ಎಲ್ಲದು ಅಂತ ನನ್ನ ಅನಿಸಿಕೆ. ಅವಾಗ ನಾವು ಕಾಬೂಲಲ್ಲಿ ತಿರುಗ್ಬೋದಿತ್ತು ರಾತ್ರಿ ಹಗಲು. ಇವಾಗ ಅಂಥ ಪರಿಸ್ಥಿತಿ ಇಲ್ಲ. ಅವಾಗ ರಾತ್ರಿ ಹಗಲು ಸೆಕ್ಯೂರಿಟಿ ಫುಲ್ ಟೈಟ್ ಇತ್ತು. ಇವಾಗ ತಾಲಿಬಾನ್ ಸೆಕ್ಯೂರಿಟಿಯಲ್ಲಿ ತಿರುಗಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಡಿಫ್ರೆನ್ಸ್ ಉಂಟು. ತುಂಬ ಅಂದರೆ ತುಂಬ. ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಯಾವ ರೀತಿ ಇಲ್ಲ. ಸರ್ಕಾರಕ್ಕೆ ಭಾರತೀಯರು ಹೆಚ್ಚಿರ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ಇವೆಕೇಟ್ ಆಗಿರ್ಬೋದು. ಕೆಲವೇ ಜನ ಇರ್ಬೋದು, ಅದು ಕಾಬೂಲಲ್ಲಿ ಇರ್ಬೋದು. ಅವರಿಗೇನು ತೊಂದರೆ ಇರಲಿಕ್ಕಿಲ್ಲ. ಅವರು ಕಾಬೂಲ್ ಕೆ ಅಂತ ಬೇಸ್ ಇದೆ, ಅಲ್ಲಿ ಇರಬೇಕು. ನೇಟ ಕೂಡ ಇದೆ ಸ್ವಲ್ಪ. ಈಗ ಇನ್ನೂ ಅಷ್ಟು ಸುಲಭದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು. ಯಾಕಂದರೆ ಅಮೆರಿಕ ಬಂದ ನಂತರ ಆಯ್ತು ಇನ್ನು ಯಾರಿಗಾದ್ರೂ ಕೆಲಸ ಮಾಡಲಿಕ್ಕೆ ಬೇಸಾಗಿ. ಅದು ಅಮೆರಿಕ ಸದ್ಯದಲ್ಲಿ ಬರುವ ಚಾನ್ಸ್ ಇಲ್ಲ ಅಂತ ನನ್ನ ಅನಿಸಿಕೆ.